ಎತ್ತ ನೋಡಿದರತ್ತ ಒಂದೇ ಸ್ಟ್ಯಾಂಡಿಗಳು, ಅದೇ ಚಿತ್ರದ ಪೋಸ್ಟರ್ಗಳು, ಎಲ್ಲೆಲ್ಲೂ ಗಮ್ಜಾಲ್ ಗಮ್ಜಾಲ್. ಎಸ್, ಈ ದೃಶ್ಯಗಳು ಕಂಡು ಬಂದಿದ್ದು ಮಂಗಳೂರಿನ ಬಾರು ಸಿನಿಮಾದಲ್ಲಿ. ಕರೋನಾ ಲಾಕ್ಡೌನ್ ಬಳಿಕ ರಿಲೀಸ್ ಆಗಲಿರುವ ಮೊಟ್ಟ ಮೊದಲ ತುಳು ಚಿತ್ರ ಗಮ್ಜಲ್ ಮೇಲೆ ತುಳುನಾಡಿನಾದ್ಯಂತ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಕರೋನಾ ಟೈಮ್ನಲ್ಲಿ OTTಗೆಂದು ನಿರ್ಮಿಸಿದ ಗಮ್ಜಲ್ ಅನ್ನು ತುಳು ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿ ಎಂದು ರೂಪೇಶ್ ಶೆಟ್ಟಿ ಮನವಿ ಮಾಡಿಕೊಂಡ್ರು. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 19ರಂದು ತುಳುನಾಡಿನ ಎಲ್ಲ ಸೆಂಟರ್ಗಳಲ್ಲಿ ಗಮ್ಜಲ್ ತೆರೆ ಕಾಣಲಿದೆ. ಈಗಾಗಲೇ ರೂಪೇಶ್ ಶೆಟ್ಟರ ಗಿರಿಗಿಟ್ ಕೋಸ್ಟಲ್ ವುಡ್ನಲ್ಲಿ ಹೊಸ ಇತಿಹಾಸವನ್ನೇ ಬರೆದಿತ್ತು. ಹೀಗಾಗಿ ಶೆಟ್ಟರ ಸಿನಿಮಾದ ಮೇಲೆ ತುಳು ಪ್ರೇಕ್ಷಕನ ನಿರೀಕ್ಷೆಗಳು ಸ್ವಲ್ಪ ಹೆಚ್ಚಾಗಿಯೇ ಇದೆ. ಅದೇ ರೀತಿ ರೂಪೇಶ್ ಶೆಟ್ಟರು ಇತರರಂತಲ್ಲ, ನೇರವಾಗಿ ಪ್ರೇಕ್ಷಕರ ಜೊತೆಗೆ ಬೆರೆತುಕೊಳ್ತಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಮಾನಿಗಳ ಜೊತೆ ಸಂವಾದ ನಡೆಸಿ ಅಭಿಪ್ರಾಯಗಳನ್ನು ಆಗಿಂದಾಗೆ ಪಡ್ಕೋತಾರೆ. ಇದೇ ಸರಳತೆ, ಇದೇ ಪ್ರೀತಿ ಶೆಟ್ಟರನ್ನು ಸ್ಟಾರ್ ಮಾಡಿರೋದು. ಹಾಗೆ ರೂಪೇಶ್ ಶೆಟ್ಟಿ ತನ್ನ ಮನೆಯ ಮಗನಂತೆ ಎಂದು ಎಲ್ರಿಗೆ ಅನಿಸಿರೋದು. ಅದೇನೇ ಇರಲಿ, ಪ್ರಸ್ತುತ ತುಳುನಾಡಿನಾದ್ಯಂತ ಗಮ್ಜಲ್ ಚಿತ್ರದ ಮಾತುಗಳೇ ಕೇಳಿ ಬರ್ತಿದ್ದು, ರಿಲೀಸ್ ಬಳಿಕ ಯಾವ ರೀತಿ ಕಮಲ್ ಮಾಡುತ್ತೋ ಕಾದು ನೋಡಬೇಕು. ಹಾಗೆ ಚಿತ್ರಕ್ಕೆ ಶುಭವಾಗಲಿ, ಶತದಿನೋತ್ಸವವನ್ನು ಪೂರೈಸಲಿ ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.